ಮಂಗಳೂರಿನ ತೋಟಬೆಂಗ್ರೆ ಬೀಚ್ನಲ್ಲಿ ನಡೆದಿದ್ದ ಯುವತಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ವಕಾಲತ್ತು ವಹಿಸಿಕೊಳ್ಳದಂತೆ ವಕೀಲರ ಸಂಘಕ್ಕೆ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘವು ಮನವಿಯನ್ನ ಮಾಡಿದೆ. ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದ ಬಳಿ ಇರುವ ವಕೀಲರ ಸಂಘದ ಕಚೇರಿಗೆ ತೆರಳಿ ಸಂಘದ ಪದಾಧಿಕಾರಿಗಳು ಮನವಿಯನ್ನ ಮಾಡಿದರು. ಘಟನೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಇದರ ಹೊರತಾಗಿಯೂ ಯಾರಾದರೂ ವಕೀಲರು ಈ ಪ್ರಕರಣದ ವಕಾಲತ್ತನ್ನ ಕೈಗೆತ್ತಿಕೊಂಡ್ರೆ ಅಂತಹ ವಕೀಲರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ವಕೀಲರ ಸಂಘಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಏನಂದ್ರೆ ಈ ವಿಷಯದಲ್ಲಿ ಯಾವುದೇ ವಕೀಲರು ವಕಾಲತ್ತು ಮಾಡದಂತೆ ನಾವು ಇಲ್ಲಿವರೆಗೆ ಮನವಿ ಕೊಡ್ತಾ ಇದ್ದೇವೆ. ಅಲ್ಲದೆ ಯಾರಾದರೂ ಇದರ ಬಗ್ಗೆ ಮಾತಾಡಿದರೆ ಅಥವಾ ವಕಾಲತ್ತು ಮಾಡಿದರೆ ಅಂತವರ ಆ ವಕೀಲರ ವಿರುದ್ಧ ಅವರ ಆಫೀಸಿನ ಎದುರು ನಾವು ಪ್ರತಿಭಟನೆ ಮಾಡುವುದೆಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಇನ್ನು ಮನವಿ ಸ್ವೀಕರಿಸಿದ ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ಬಳ್ಳಾಲ್ ಈ ಬಗ್ಗೆ ಸಂಘದ ಸದಸ್ಯರ ಗಮನಕ್ಕೆ ತರುವುದಾಗಿ ಭರವಸೆಯನ್ನ ನೀಡಿದರು.